ಆಹಾರ ಅರಸಿ ಗ್ರಾಮಕ್ಕೆ ಬಂದ ಚಿರತೆಯು ಆಯ ತಪ್ಪಿ ಪಾಳು ಬಿದ್ದ ಬಾವಿಗೆ ಬಿದ್ದಿರುವ ಘಟನೆ ತುಮಕೂರು ಜಿಲ್ಲೆ ತಿವಟೂರು ತಾಲೂಕಿನ ಮಾರಣಗೆರೆಯಲ್ಲಿ ನಡೆದಿದೆ. ಸುಮಾರು 3 ವರ್ಷ ವಯಸ್ಸಿನ ಗಂಡು ಚಿರತೆಯಾಗಿದ್ದು ಅನೇಕ ದಿನಗಳಿಂದ ಗ್ರಾಮದ ಸುತ್ತಮುತ್ತಲೂ 3 ಚಿರತೆಗಳು ಓಡಾಡ್ತಾ ಇದ್ದು ಗ್ರಾಮಸ್ಥರನ್ನ ಭಯಭೀತಗೊಳಿಸಿದೆ. ಈ 3 ಚಿರತೆಗಳಲ್ಲಿ ಒಂದು ಚಿರತೆ ಇಂದು ಬಾವಿಗೆ ಬಿದ್ದಿದೆ. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದ ಸಮೀಪ ಬೋನು ಇರಿಸಿದ್ದರೂ ಕೂಡ ಚಿರತೆಗಳು ಬೋನಿನಲ್ಲಿ ಸರಿಯಾಗುತ್ತಿಲ್ಲ. 3 ಚಿರತೆಗಳು ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದವು. ನಿನ್ನೆ ಒಂದು ಮೇಕೆಯನ್ನ ತಿಂದಿದ್ದ ಚಿರತೆಯು ನಿನ್ನೆ ರಾತ್ರಿ ಬಳಿಕ ಬಾವಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯಿಂದ ಚಿರತೆ ರಕ್ಷಣೆ ಮಾಡಲಾಗಿದೆ. ಬಾವಿಗೆ ಬಿದ್ದ ಚಿರತೆಯನ್ನ ನೋಡಲು ಸಾರ್ವಜನಿಕರು ತಂಡೋಪತಂಡವಾಗಿ ಬರುತ್ತಿದ್ದಾರೆ. ವರದಿ ಆನಂದ್, ತಿಪಟೂರು. ಈ ಜಾಗದಲ್ಲಿ ಚಿರತೆ ಓಡಾಟ ಭಾಳ ಇದೆ. ರೈತರಿಂದ ಭಾಳ ನಮಗೆ ಅವನು ಫೋನ್ ಕರೆಗಳು ಬರೋದು. ನಾವು ಬಂದಾಗ ಚಿರತೆಗಳು ನೋಡಿ ಇಲ್ಲಿ ಬೋನೆಲ್ಲ ಇಟ್ಟಿದ್ದು. ಸುಮಾರು 2 ತಿಂಗಳಿಂದ ಇಲ್ಲಿ ಬೋನ್ ಇಟ್ಟಿದ್ದು. ಆಗ ಬೋನಿಗೆ ಚಿರತೆ ಬೀಳಿಲ್ಲ. ರಾತ್ರಿ ಇದು ಆಹಾರ ಹುಡುಕೊಂಡು ಬರ್ಬೇಕಾದ್ರೆ ಈ ತೋಟದಲ್ಲಿ ಒಂದು ಬಾವಿ ಇದೆ. ಆ ಬಾವಿಗೆ ಆಕಸ್ಮಿಕವಾಗಿ ಬಿದ್ದಿದೆ. ಅದನ್ನ ಇವಾಗ ನಾವು ಡಾಕ್ಟರ್ ಕರೆಸಿ ಇದು ಮಾಡಿ ಮೇಲೆ ಕೆತ್ತಿ ರಕ್ಷಣೆ ಮಾಡಿ ಬೇರೆ ಕಡೆ ಇನ್ನೆರಡು ಇದಾವಂತಲ್ಲ, ಅದಕ್ಕೇನು ಇನ್ನೂ 2 ಇರೋದಕ್ಕೆ ಅದಕ್ಕೆ ಮತ್ತೆ ಬೋನ್ ಇರೋದು ವ್ಯವಸ್ಥೆ ಮಾಡ್ತೀವಿ. ಬೋನ್ ಇಟ್ಟು ವ್ಯವಸ್ಥೆ ಮಾಡಿ ಅದನ್ನ ಹಿಡಿಯೋ ವ್ಯವಸ್ಥೆನ ಮಾಡ್ತೀವಿ. ನಮಸ್ತೆ. ಇಲ್ಲಿ ಲಾಸ್ಟ್ ಇಯರು ಜಾಸ್ತಿ ಓಡಾಡ್ತಿದ್ವಿ. ಇದನ್ನ ನೆನ್ನೆ ಒಂದು ಮೇಕೆ ಇಲ್ಲೇ ತಿಂದಿದೆ. ಒಂದು ಮೇಕೆ ತಿಂದಿದೆ. 3 ಇದಾವೆ, ಒಂದು ಬಿದ್ದಿದೆ. ಲಾಸ್ಟ್ ಟೈಮ್ ಒಂದು ಕಾಡ್ಬೇಕು, ಒಂದು ಹೆಬ್ಬಾವು ಬಿದ್ದಿತ್ತು, ತೆಗೆಸಿದ್ವಿ. ಈ ಸರಿ ನೆನ್ನೆ ಒಂದು ಮೇಕೆ ಇಲ್ಲಿ ಮೇಯಿಸ್ತಾ ಇತ್ತು. ಪಾಪ ಆ ಅಮ್ಮ ಗೋಳಾಡ್ತಿತ್ತು. ನೆನ್ನೆ 4 ಗಂಟೆಯಲ್ಲಿ ತಿಂದಿದೆ ಒಂದು ಮೇಕೆನ. ಮತ್ತೆ ಇವತ್ತು ನಾನು ಡೈಲಿ ನೋಡ್ತಾರೆ. ಇವತ್ತು ನೋಡ್ಲಿಲ್ಲ ಅಷ್ಟೇ. ನಾನು ಬೆಳಗ್ಗೆ ಡೈಲಿ ಇಲ್ಲೇ ಬಂದು ಹೋದೆ. ಇವತ್ತು ನೋಡ್ಲಿಲ್ಲ. ಡೈಲಿ ನೋಡ್ತಿದ್ದೆ ಬಾವಿ ಒಳಗೆ ಏನಾದ್ರು ಬಿದ್ದಿದ್ದೆ ಇದು ಮಾಡೋಣ ಅಂತ ತಗ್ಸೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಕ್ಕೆ ಬಂದಿದ್ದಾರಲ್ಲ. ಫಾರೆಸ್ಟ್ ಬಂದಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ. ಬಟ್ 3 ಅಂತೂ ಡೈಲಿ ನೋಡ್ತಾ ತುಂಬಾ ಭಯ ಪಡ್ತೀವಿ. ಇಲ್ಲಿ ಮಳೆ ಬಂದಾಗ ಮಾತ್ರ ಹೆಜ್ಜೆ ಗುರುತು ಕಾಣ್ತೈತೆ. ಈಗ ಮಳೆ 15 ದಿವಸ ಬಂದಿರೋದ್ರಿಂದ ಹೆಜ್ಜೆ ಗುರುತಿಲ್ಲ. ಬಟ್ ನೆನ್ನೆ ಅಂತೂ ಒಂದು ಮೇಕೆ ತಿಂದಿರೋದು ನೋಡಿದ್ವಿ, ಬಂದ್ವಿ. ಅದು ಸತ್ತೋಗಿದೆ. ಇನ್ನು 2 ಇದಾವೆ. ಒಟ್ಟು 3 ಆಗಿದೆ ಸರ್. ಲಾಸ್ಟ್ ಇಯರ್ 2 ಇತ್ತು, ಈಗ 1 ಎಕ್ಸ್ಟ್ರಾ ಆಗಿದೆ. ದಯವಿಟ್ಟು ಹಿಡಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಊರ್ ಮಧ್ಯದಲ್ಲೇ ಐತೆ, ಊರ್ ಪಕ್ಕದಲ್ಲೇ ಐತೆ. ನಾವು ಏನ್ ಮಾಡ್ತೀವಿ ಗೊತ್ತಾ ಸರ್, ತೋಟನೇ ಆದ್ರೆ ದಿನ ಬೆಳ್ಕರ್ದ್ರೆ ನೀವು ಇದುವರೆಗೂ ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಮಾಡಿಲ್ವಾ? ಮೊದಲು ಲಾಸ್ಟ್ ಟೈಮ್ ಇಳಿಸಿದ್ರು, ಬೀಳಲಿಲ್ಲ. ಲಾಸ್ಟ್ ಟೈಮ್ 2 ಇದ್ದು ಅವೆಲ್ಲ ಫೋಟೋ ಎಲ್ಲ ತೆಗೆದಿದ್ವಿ. ಬಟ್ ಯಾರು ಏನು ಮಾಡಿಲ್ಲ. ಅವು ಪ್ರಾಣಿ ನಮ್ಮ ಮನುಷ್ಯರಿಗೆ ಏನೋ ತೊಂದರೆ ಕೊಟ್ಟಿಲ್ಲ. ನಾಯಿಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾಯಿಗಳು ಅದಕ್ಕೆ ನಾವು ಕಮ್ಮಿ ಆಗಿದೆ ಈಗ. ಯಾಕಂದ್ರೆ ಎಲ್ಲ ಈಗ ಮುಂಚೆ 3-4 ವರ್ಷ ಮಳೆ ಬಂದ್ರಿಂದ ಕೆರೆ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿರೋದ್ರಿಂದ ಎಲ್ಲರೂ ಈಗ ಗಿಡಗಳು ತೆಗೆದು ತೋಟಗಳು ಮಾಡ್ತಾವ್ರೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲರೂ ಹೋದ ವರ್ಷ ಯಾರು ಭಯ ಪಡ್ತಾ ಇದ್ರು ಬರೋದಕ್ಕೆ ತೋಟಗಳಿಗೆ. ಬಟ್ ಈ ವರ್ಷ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ತೋಟಗಳು ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ರೀಚಾರ್ಜ್ ಆಗಿರುತ್ತೆ. ನೇಚರು ರೈತ ಕೈ ಜೋಡಿಸಿದ್ರಿಂದ ಈಗೆಲ್ಲ ಬೇಲಿಗಳೆಲ್ಲ ಎಲ್ಲ ಕಮ್ಮಿ ಮಾಡಿದ್ದಾರೆ. ಬಟ್ ಅವಂತೂ ಎಲ್ಲೂ ಹೋಗಿಲ್ಲ. ಅರಣ್ಯ ಇಲಾಖೆ ಏನ್ ಹೇಳಿದ್ದಾರೆ? ಅರಣ್ಯ ಇಲಾಖೆ ಹಿಡಿತೀವಿ ಅಂತ ಹೇಳಿದ್ದಾರೆ. ಹಿಡಿದು ಬೇರೆ ಕಡೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ದೇ ತೋಟ. ಇದು ಬೆಳಿಗ್ಗೆ ಅಡಿಕೆಕಾಯಿ ಕೀಳಕ್ ಬಂದಾಗ ಬಾವಿಲಿ ಹಾಕೊಂಡು ನೋಡಿದ್ದಾರೆ. ಹೇಳ್ತಾ ಇದ್ದಾರೆ ಇಲ್ಲಿ ಯಾಕೋ ನೋಡಿದ್ದಾರೆ ಈ ಕಡೆ. ಅವಾಗ ನೋಡಿದ್ರೆ ಅದ್ರೊಳಗಡೆ ಚಿರತೆ ಬಿದ್ದಿದೆ. ಯಾವಾಗ ಬಿದ್ದಿದೆ ಏನು ಅಂತ ಗೊತ್ತಿಲ್ಲ. ನೆನ್ನೆ ಇರ್ಲಿಲ್ಲ. ಅದೇ ನೆನ್ನೆ ಇರ್ಲಿಲ್ಲ, ಇವತ್ತೆಲ್ಲ ರಾತ್ರಿ ಮೋಸ್ಟ್ಲಿ ಎಲ್ಲ ಬಿದ್ದಿರ್ಬೋದು. ಇಲ್ಲಿ ಓಡಾಡ್ತವೆ, 2 ಓಡಾಡ್ತಾ ಇದಾವೆ. 1 ಬಿದ್ದೈತೆ, ಇನ್ನೂ 2 ಇದಾವೆ. ಇನ್ನೂ 2 ಇದಾವೆ. ಏನಾದ್ರು ನೀವು ಡಿಪಾರ್ಟ್ಮೆಂಟ್ನವರು ಒಂದು ಬೋನ್ ಗಿನ್ ಇಟ್ಬಿಟ್ಟು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ದಯಮಾಡಿ ಅದು ಮಾಡಿ. ಯಾಕೆಂದ್ರೆ ಬರೀ ತೋಟಗಳಿಗೆಲ್ಲ ಜನ ತಿರುಗಾಡ್ತಿರ್ತಾರೆ, ದನಗಳಿರ್ತವೆ, ಕುರಿ ಮೇಕೆ ಎಲ್ಲ ಇರ್ತವೆ. ನೋಡೋದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಟು ಏನಾದ್ರು ಒಂದು ಪರಿಹಾರ ಸೂಚಿಸಿ ನೀವು.